ಸುರತ್ಕಲ್ ಸಮೀಪದ ಕಾಟಿಪಳ್ಳ 6ನೇ ಬ್ಲಾಕ್ ನಿವಾಸಿ ವೃತ್ತಿಯಲ್ಲಿ ಆಟೋ ಚಾಲಕರಾಗಿರುವ 40 ವರ್ಷ ಪ್ರಾಯದ ವಿಘ್ನೇಶ್ ಎಂಬವರು ಫೆಬ್ರವರಿ 7ರಂದು ಬಾಡಿಗೆ ಆಟೋ ರಿಕ್ಷಾ ತರಲು ಹಾಗೂ ಆರ್ಟಿಒ ಕಚೇರಿಯಿಂದ ಪರವಾನಗಿ ಪಡೆಯುವ ಬಗ್ಗೆ ಮಂಗಳೂರಿಗೆ ಹೋದವರು ಹಿಂದಿರುಗಿ ಮನೆಗೆ ಬಾರದೆ ನಾಪತ್ತೆಯಾಗಿದ್ದಾರೆ. ಈ ಬಗ್ಗೆ ಅವರ ಪತ್ನಿ ಶಶಿಕಲಾ ಅವರು ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ. 2 ಮೊಬೈಲ್ ಫೋನ್ಗಳನ್ನು ಅವರು ಕೊಂಡೊಯ್ದಿದ್ದು, ಈ 2 ಮೊಬೈಲ್ ಫೋನ್ಗಳು ಕೂಡ ಸ್ವಿಚ್ ಆಫ್ ಆಗಿವೆ. ವಿಘ್ನೇಶ್ ಅವರು ಉರುವ ಚಿಲಿಂಬಿಯ ಸತೀಶ್ ಎಂಬವರಿಂದ ಸಾಲವನ್ನು ಪಡೆದುಕೊಂಡಿದ್ದು, ಈವರೆಗೆ ಅದನ್ನ ಮರುಪಾವತಿ ಮಾಡಿರೋದಿಲ್ಲ. ಈ ಬಗ್ಗೆ ಲತೀಶ್ ಎಂಬವರು ವಿಘ್ನೇಶ್ ಅವರಿಗೆ ಪದೇ ಪದೇ ಫೋನ್ ಮಾಡಿ ಸಾಲವನ್ನ ಹಿಂದಿರುಗಿಸುವಂತೆ ಮನವಿಯನ್ನ ಮಾಡ್ತಾ ಇದ್ರು. ಅಲ್ಲದೆ ತನ್ನ ಗಂಡನಿಗೆ ವಿಪರೀತವಾದ ಮದ್ಯಪಾನ ಮಾಡುವ ಅಭ್ಯಾಸವಿತ್ತು ಎಂಬುದಾಗಿ ಪತ್ನಿ ಶಶಿಕಲಾ ಅವರು ದೂರಿನಲ್ಲಿ ತಿಳಿಸಿದ್ದಾರೆ. ಗಂಡ ಕಾಣೆಯಾದ ಬಗ್ಗೆ ಸಂಬಂಧಿಕರ ಮನೆಗಳಲ್ಲಿ ಮತ್ತು ಸ್ನೇಹಿತರ ಮನೆಗಳಲ್ಲಿ ವಿಚಾರಿಸಿದ್ದು, ಎಲ್ಲಿಯೂ ಕೂಡ ಪತ್ತೆಯಾಗದ ಕಾರಣ ಸುರತ್ಕಲ್ ಪೊಲೀಸ್ ಠಾಣೆಗೆ ದೂರನ್ನ ಸಲ್ಲಿಸಿದ್ದಾರೆ. ಕಾಣೆಯಾಗಿರುವ ವಿಘ್ನೇಶ್ ಅವರು ಕಪ್ಪು ತಲೆ ಕೂದಲನ್ನ ಹೊಂದಿದ್ದು, ಕನ್ನಡ, ತೆಲುಗು, ತುಳು, ಹಿಂದಿ, ಬ್ಯಾರಿ ಭಾಷೆಯನ್ನ ಮಾತನಾಡುತ್ತಾರೆ. ಕನ್ನಡದಲ್ಲಿ ಬರೆಯಬಲ್ಲವರಾಗಿದ್ದಾರೆ. ಮನೆಯಿಂದ ಹೋಗುವಾಗ ಖಾಕಿ ಬಣ್ಣದ ಶರ್ಟ್ ಮತ್ತು ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಹಾಗೂ ಕಪ್ಪು ಬಣ್ಣದ ಶೂ ಅನ್ನು ಧರಿಸಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ.